ಲಯನ್ಸ್ ಕ್ಲಬ್ ಬಂಟ್ವಾಳ ಇದರ ವಿವಿಧ ಸೇವಾ ಕಾರ್ಯಗಳ ಸಮರ್ಪಣಾ ಕಾರ್ಯಕ್ರಮ ಬುಧವಾರ ನಡೆಯಿತು. ಲಯನ್ಸ್ ಜಿಲ್ಲಾ ಗವರ್ನರ್ ರೊನಾಲ್ಡ್ ಐಸಾಕ್ ಗೋಮ್ಸ್ ಅವರು ಈ ಎಲ್ಲಾ ಸೇವಾ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆಗೊಳಿಸಿದರು. ಬಿಮೂಡ ಗ್ರಾಮದ ಕಾಮಚಿ ಎಂಬಲ್ಲಿ ಕಳೆದ ಹಲವು ವರ್ಷಗಳಿಂದ ಮುರುಕುಲು ಮನೆಯಲ್ಲಿ ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದ ಬಡ ಮಹಿಳೆಗೆ ಬಂಟ್ವಾಳ ಲಯನ್ಸ್ ಕ್ಲಬ್ ಹೊಸ ಮನೆ ನಿರ್ಮಿಸಿಕೊಟ್ಟಿದ್ದು, ಲಯನ್ಸ್ ಗವರ್ನರ್ ಉದ್ಘಾಟಿಸಿ ಮನೆ ಹಸ್ತಾಂತರಿಸಿ ಶುಭ ಹಾರೈಸಿದರು. ಮೆಲ್ಕರ್ ಸಮೀಪದ ರಂಗೇಲೋ ಅಂಗನವಾಡಿ ಕೇಂದ್ರಕ್ಕೆ ಹಾಗೂ ಸಜಿಪಮೂಡ ಗ್ರಾಮದ ಕಂದೂರು ಎಂಬಲ್ಲಿ ಕುಲಾಲ ಯುವ ವೇದಿಕೆಯ ವತಿಯಿಂದ ಬಡ ಕುಟುಂಬಕ್ಕೆ ಪುನರ್ ನಿರ್ಮಾಣಗೊಳ್ಳುತ್ತಿರುವ ಮನೆಗೆ ಬಂಟ್ವಾಳ ಲಯನ್ಸ್ ಕ್ಲಬ್ ವತಿಯಿಂದ ಶೌಚಾಲಯವನ್ನು ನಿರ್ಮಿಸಲಾಗಿದ್ದು, ಜಿಲ್ಲಾ ಗವರ್ನರ್ ಅವರ ಮೂಲಕ ಹಸ್ತಾಂತರಿಸಲಾಯಿತು. ಬಂಟ್ವಾಳ ಲಯನ್ಸ್ ಸೇವಾ ಟ್ರಸ್ಟ್ ಮೂಲಕ ನಡೆಯುತ್ತಿರುವ ನಿರ್ಮಲ ಹೃದಯ ವಿಶೇಷ ಚೇತನ ಮಕ್ಕಳ ಪಾಲನಾ ಕೇಂದ್ರದ ಮಕ್ಕಳ ಕಲಿಕೆಗೆ ಪೂರಕವಾಗುವ ನಿಟ್ಟಿನಲ್ಲಿ ಲಯನ್ಸ್ ಸದಸ್ಯರೊಬ್ಬರು ನೀಡಿದ ಬೆಂಚು, ಕುರ್ಚಿ, ವಾಕರ್ ಮೊದಲಾದ ಪೀಠೋಪಕರಣಗಳನ್ನು ನೀಡಲಾಯಿತು. 2 ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಯಂತ್ರವನ್ನು ಹಸ್ತಾಂತರಿಸಲಾಯಿತು. ಬಳಿಕ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸಿದ ಬಂಟ್ವಾಳ ನಗರ ಆರೋಗ್ಯ ಕೇಂದ್ರದ ಆರೋಗ್ಯ ಸಹಾಯಕಿಯರು ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಎಲ್ಲ ಕಾರ್ಯಕ್ರಮಗಳ ರೂವಾರಿ ಬಂಟ್ವಾಳ ಲಯನ್ಸ್ ಕ್ಲಬ್ ಅಧ್ಯಕ್ಷ ಶ್ರೀನಿವಾಸ್ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರ ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ನಮ್ಮ ಪ್ರಾಜೆಕ್ಟ್ಗಳಿಗೆ ಕೂಡ ಹಣ ಕೊಟ್ಟಿದ್ದಾರೆ. ಪ್ರಾಂತ್ಯಾಧ್ಯಕ್ಷರು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರ ಕಾಂಟ್ರಿಬ್ಯೂಷನ್ ಇದ್ದೇ ಇತ್ತು. ಇವತ್ತು ಬೆಳಿಗ್ಗೆ ಕೂಡ ಇತ್ತು. ಅವರ ಪ್ರಾಜೆಕ್ಟಿಗೆ ನಾವು ಸ್ವಲ್ಪ ಹಣ ಕೊಡ್ತೇವೆ ಅಂತ ಹೇಳಿದ್ವಿ. ಅದಕ್ಕೆ ಅದು ಹಣ ನೀವು ಕೊಡಬೇಡಿ, ಅದು ಕೊಡಿ, ನೀವು ಕಟ್ಟುವ ಮನೆಗೆ ಹಾಕಿ. ಆ ಥರ ನಮಗೆ ಬಹಳ ಅತ್ಯುನ್ನತ ಒಂದು ಪ್ರತಿಯೊಂದಕ್ಕೂ ಕೂಡ ಸಹಕಾರವಾಗಿದೆ. ಎಲ್ಲ ಕಾರ್ಯಕ್ರಮಗಳು ಕೊಡಲಿ ಅಂತ ಹೇಳುವಂತ ಮಾತೆ ಸದಸ್ಯರ ಸಭೆಗೆ ಬರದಿಂದ ಕೂಡ ಹಣ ಕೊಟ್ಟು ಕಳಿಸಿದ್ದಾರೆ. ಈಗ ನಮ್ಮ ಜಿಲ್ಲಾ ಗವರ್ನರ್ ರೊನಾಲ್ಡ್ ಐಸಾಕ್ ಗೋಮ್ಸ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕೊರೋನಾ ನಿಯಂತ್ರಣಕ್ಕೆ ತರುವಲ್ಲಿ ಆಶಾ ಕಾರ್ಯಕರ್ತೆಯರ ಕಾರ್ಯ ಸ್ಮರಣೀಯ. ಕೆಲವೆಡೆ ಪ್ರತಿರೋಧದ ನಡುವೆಯೂ ಆಶಾ ಕಾರ್ಯಕರ್ತೆಯರು ನಿರ್ಭೀತಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂದರು. ಈ ವರ್ಷ ಶ್ರೀನಿವಾಸ್ ಪೂಜಾರಿಯವರ ನೇತೃತ್ವದಲ್ಲಿ ಬಂಟ್ವಾಳ ಲಯನ್ಸ್ ಕ್ಲಬ್ ಅತ್ಯುತ್ತಮವಾದ ಸೇವಾ ಕಾರ್ಯವನ್ನ ಮಾಡಿದೆ. ಜನರ ಪ್ರೀತಿ ಗಳಿಸುವುದರೊಂದಿಗೆ ನಿರಂತರ ಸೇವಾ ಕಾರ್ಯಗಳನ್ನು ಮಾಡೋಣ ಎಂದು ಆಶಯ ವ್ಯಕ್ತಪಡಿಸಿದರು. ಅದಕ್ಕೆ ಜನರ ಎಷ್ಟು ಸಹಕಾರ ಇದೆ ಅಷ್ಟೇ ಅವರಿಗೆ ಪ್ರತಿರೋಧ ಕೂಡ ಅವರಿಗೆ ಸಿಗಿದೆ. ಈ ಸಹಕಾರದಿಂದ ಪ್ರತಿರೋಧ ಅದಕ್ಕೆ ಕೂಡ ನಮ್ಮ ಜನರು ಸ್ಪಂದಿಸಲು ಅಂತ ಹೇಳುವುದು ನಮ್ಮ ಮನಸ್ಥಿತಿ ಹೇಗಿದೆ ಅಂತ ನನಗೆ ಅರ್ಥ ಮಾಡಿದ್ದು ಇವತ್ತಿಗೂ ಆಗ್ತಾ ಇದೆ. ಆದರೆ ಬಹುಶಃ ಈಗ ಎಲ್ಲರಿಗೆ ಅವ್ರು ಮಾಡಿದ ಸೇವೆ ಅರ್ಥ ಆಗಿರ್ಬೋದು. ಅವರಿಗೆ ಬಹುಶಃ ಈಗ ಸಹಕಾರ ಮೊದಲಿಂದ ಉತ್ತಮವಾಗಿ ಸಿಗ್ತದೆ ಅಂತ ಭಾವಿಸ್ತಾರೆ. Really, your job is absolutely fantastic. ಏನು ನೀವು ಮಾಡ್ತಾ ಇದ್ದೇವೆ ಪರೇದಿಗೋಸ್ಕರ ಮಾಡ್ತಾ ಇರೋದು. ಇವತ್ತು ಈ ಒಂದು ಮಹಾಮಾರಿಯ ಬಗ್ಗೆ ಹೇಳಬೇಕೆಂದಿದ್ದೇವೆ. ಈ ಸಂದರ್ಭ ಲಯನ್ಸ್ ಜಿಲ್ಲಾ ಪ್ರಥಮ ಮಹಿಳೆ ಅನಿತಾ ಗೋಮ್ಸ್, ಸಂಪುಟ ಕಾರ್ಯದರ್ಶಿ ವಿಜಯ ವಿಷ್ಣುಮಯ್ಯ, ಸಂಪುಟ ಕೋಶಾಧಿಕಾರಿ ಹರೀಶ್ ಶೆಟ್ಟಿ, ಪ್ರಾಂತೀಯ ಅಧ್ಯಕ್ಷ ರಾಧಾಕೃಷ್ಣ ರೈ, ಪ್ರಥಮ ಉಪ ಗವರ್ನರ್ ವಸಂತ್ ಶೆಟ್ಟಿ, ಶಿವಾನಂದ್ ಪಾಳಿಕ, ಸುಧಾಕರ್ ಆಚಾರ್ಯ, ರಾಧಾಕೃಷ್ಣ ಬಂಟ್ವಾಳ, ಡಾಕ್ಟರ್ ವಸಂತ್ ಪಾಳಿಕ, ದಾಮೋದರ್ ಬಿಎಂ, ದೇವಿಕಾ ದಾಮೋದರ್ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.